ಮಂಗಳೂರು ನಗರದ ಹೊರವಲಯದ ಕಿನ್ನಿಗೋಳಿಯಲ್ಲಿ ರಸ್ತೆ ದಾಟುತ್ತಿದ್ದ ಸಂದರ್ಭ ತಾಯಿಗೆ ರಿಕ್ಷಾ ಡಿಕ್ಕಿಯಾಗಿ ಅದರಡಿಗೆ ಬಿದ್ದಿದ್ದ ತಾಯಿಯನ್ನ ತತ್ಕ್ಷಣವೇ ಧಾವಿಸಿ ಬಂದು ರಕ್ಷಿಸಿದ ಧೀರ ಬಾಲಕಿ ವೈಭವಿಯನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಅವರು ತಮ್ಮ ಕಚೇರಿಗೆ ಕರೆಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸನ್ಮಾನಿಸಿದರು. ಬಾಲಕಿ ವೈಭವಿಗೆ ಪೇಟ ಹಾರ ತೊಡಿಸಿ ಫಲಪುಷ್ಪ ಮತ್ತು ಪ್ರಶಂಸನಾ ಪತ್ರ ನೀಡಿ ಆಯುಕ್ತರು ಗೌರವಿಸಿದರು. ಈ ಸಂದರ್ಭ ಡಿಸಿಪಿ ಕಾನೂನು ವ್ಯವಸ್ಥೆಯ ಸಿದ್ಧಾರ್ಥ್ ಗೋಯಲ್, ಡಿಸಿಪಿ ಅಪರಾಧ ಮತ್ತು ಸಂಚಾರದ ಪಿಬಿ ದಿನೇಶ್ ಕುಮಾರ್, ಎಸಿಪಿ ಸಂಚಾರ ನಜ್ಮಾ ಫಾರೂಕಿ, ಪೊಲೀಸ್ ಇನ್ಸ್ಪೆಕ್ಟರ್ ಸಂಚಾರ ವಿಭಾಗದ ಮೊಹಮ್ಮದ್ ಶರೀಫ್, ಹುಲಗಪ್ಪ ಡಿ ಅವರು ಉಪಸ್ಥಿತರಿದ್ದರು.